ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕುಡ್ಲ ದಕ್ಷಿಣ ವಲಯ ಮುಖಲ್ನ ಒಟ್ಟು ಸೇರಿಗಿಡು ಇಸ್ಲಾಹಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಲ ಇಂದೆತ ಮುತಾಲಿಕಿಡು ಉಳ್ಳಾಲ ಹೋಬಳಿ ಮಟ್ಟದ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲಾ ವಿಭಾಗದ 14 ಬೊಕ್ಕ 17 ವಯೋಮಿತಿದ ಬಾಲಕ ಬಾಲಕಿಯರನ ಕ್ರೀಡಾಕೂಟ 2025 ಕುಡ್ಲ ಮಂಗಳ ಕ್ರೀಡಾಂಗಣ ಬುಧವಾರ ನಡೆತಲು. ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ MP ಜ್ಞಾನೇಶ್ ಕ್ರೀಡಾಕೂಟನು ಉದಿಪನ ಮಲ್ತೇರು. ಈ ಪೊರ್ತು ಪಾತೆರ್ನ MP ಜ್ಞಾನೇಶ್ ಕ್ರೀಡೆದ ಉದ್ದೇಶ ನಮ್ಮ ದೇಹನ ಬಲಿಷ್ಠ ಮನ್ಪುಣವು, ದೇಹ ಬಲಿಷ್ಠ ಆಯ್ನಾತ್ ನಮ್ಮ ಆಯುಷ್ಯಲ ಹೆಚ್ಚಾಪುಂಡು. ಈ ಉದ್ದೇಶಡು ಸರ್ಕಾರ ನಮ್ಮ ಜೋಕ್ಲೆಗೆ ದೈಹಿಕ ಕ್ರೀಡೆಗೆ ಹೆಚ್ಚ ಮಹತ್ವ ಕೊರಪುಣು ಪಂಡದು ತೆರಿಪಾಯರು. ಈ ಕ್ರೀಡೆಯ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ದೇಹವನ್ನು ಶ್ರೀಮಂತ ಮಾಡೋದು. ಹಾಗಾಗಿ ದೇಹ ಹೆಚ್ಚು ಶ್ರೀಮಂತ ಅಂದರೆ ಬಲಿಷ್ಠ ಆದಷ್ಟು ನಮ್ಮ ಆಯಸ್ಸು ಹೆಚ್ಚಿಗೆ ಆಗ್ತದೆ. ಆ ದೃಷ್ಟಿಕೋನದಲ್ಲಿ ಸರ್ಕಾರ ನಮ್ಮ ಮಕ್ಕಳು ದೈಹಿಕವಾಗೂ ಶ್ರೀಮಂತ, ಬರೀ ಬೌದ್ಧಿಕವಾದ್ರೆ ಆದರೆ ಸಾಲದು, ದೈಹಿಕವಾಗೂ ಶ್ರೀಮಂತರಾಗಬೇಕು ಅನ್ನೋ ಉದ್ದೇಶದಿಂದ ದೈಹಿಕ ಕ್ರೀಡೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಬಹುಶಃ ಆ ಕಾರ್ಯಕ್ರಮವನ್ನು ಇಸ್ಲಾಹಿ ಆಡಳಿತ ಮಂಡಳಿಗೆ ವಹಿಸೋದ್ರಿಂದ ಇಡೀ ಆಡಳಿತ ಮಂಡಳಿ ಸದಸ್ಯರಾದಿಯಾಗಿ ಶಿಕ್ಷಕರೆಲ್ಲ ಸೇರ್ಕೊಂಡು ಭಾಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಮತ್ತು ನಮ್ಮ ಶಿಕ್ಷಕ ಬಂಧು ಮಿತ್ರರು ಬಹುಶಃ ಭಾಳ ಚೆನ್ನಾಗಿ, ನಾನು ಆಗಿನಿಂದ ನೋಡ್ತಾ ಇದ್ದೀನಿ, ಇಲ್ಲಿವರೆಗೂ ಯಾವುದೇ ದೂರ ಬರ್ದಂಗೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಅದೇ ರೀತಿ ಮಾಡ್ತಾರೆ. ಮತ್ತು ನಮ್ಮ ತಾಲೂಕಿನ ಮಕ್ಕಳು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗಲಿ ಅಂತ ಹಾರೈಸಿ ಇಸ್ಲಾಹಿ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು G. ಅಬ್ದುಲ್ ರಜಾಕ್ ಕ್ರೀಡಾಕೂಟದ ಗುರುಕಾರ್ಮೆನ್ ವಹಿಸೊಂದು ಪಾತೆರೊಂದು ಭಾಗವಹಿಸಿನ ಕ್ರೀಡಾಪಟುಲು ಎಡ್ಡೆ ನ್ಯಾಯಯುತವಾದ ಗೊಬ್ಬಡು ಪ್ರತಿ ಕ್ಷಣಲ್ಲ ಖುಷಿ ಪಡೆಯುವುದು ಅಂಚನೆ ಕ್ರೀಡಾ ಮನೋಭಾವ ಬುಲೆವಡು ಪಂಡದು ಕ್ರೀಡಾಕೂಟಕ್ಕೆ ಸಹಕಾರ ಕೊರನ ಮಾತಿರೆಗಳ ಸೊಲ್ಮೆ ಸಂದಾಯರು. ಯಶಸ್ಸು ಯಾವಾಗಲೂ ವೇದಿಕೆ ಮೇಲೆ ನಿಲ್ಲುವುದರಿಂದ ಅರ್ಥವಲ್ಲ. ಇದರರ್ಥ ನಿಮ್ಮ ಅತ್ಯುತ್ತಮವಾದನ್ನು ನೀಡುವುದು, ನಿಮ್ಮ ಸ್ಪರ್ಧಿಗಳನ್ನು ಗೌರವಿಸುವುದು ಮತ್ತು ನೀವು ಪ್ರಾರಂಭಿಸುವುದನ್ನು ಪೂರ್ಣಗೊಳಿಸುವುದು. ನಮ್ಮ ಎಲ್ಲ ಭಾಗವಹಿಸುವ ಕ್ರೀಡಾಗಳಿಗೆ ನ್ಯಾಯಯುತವಾಗಿ ಆಟವಾಡಿ, ಕಠಿಣವಾಗಿ ಆಟವಾಡಿ ಮತ್ತು ಮುಖ್ಯವಾಗಿ ಪ್ರತಿ ಕ್ಷಣವನ್ನು ಆನಂದಿಸಿ. ಯಾವುದೇ ಪದಕಕ್ಕಿಂತ ಕ್ರೀಡಾ ಮನೋಭಾವವು ಪ್ರಕಾಶಮಾನವಾಗಿ ಬೆಳಗಲಿ. ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕ ತರಬೇತುದಾರರಿಗೆ ಮತ್ತು ಇದಕ್ಕಾಗಿ ಸಹಕರಿಸಿದ ಎಲ್ಲರಿಗೂ ನಾನು ಇಸ್ಲಾಹಿ ಎಜುಕೇಷನ್ ಟ್ರಸ್ಟ್ ಪರವಾಗಿ ಧನ್ಯವಾದಗಳನ್ನು ಕೂಡ ಇದರೊಟ್ಟಿಗೆ ಹೇಳ್ತಾ, ಇವತ್ತಿನ ಈ ಮಂಗಳ ಕ್ರೀಡಾಂಗಣವನ್ನು ಸಿಕ್ಕಿಸುವಲ್ಲಿ ಬಹಳ ಸಿಗುವಾಗಿ ಮಾಡಿದ ನಮ್ಮ ಲಿಲಿ ಮೇಡಮ್ಗೆ ಪ್ರತ್ಯೇಕ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೇನೆ. ಮೋಹನ್ ಶಿರ್ಲಾಲ್ನ ಕೂಡ ನಾನು ಮರೆಯುವುದಿಲ್ಲ. ಶ್ರೀಮತಿ ಲಿಲ್ಲಿ ಪಾಯಸ್ ಪ್ರಾಸ್ತಾವಿಕ ಪಾತ್ರ ಬಂಡೇರು. ವರ್ಷ ನಾವು ಪ್ರೈಮರಿಗೆ ಒಂದು ದಿವಸ, ಹೈಸ್ಕೂಲಿಗೆ ಒಂದು ದಿವಸ ಮಾಡುವಾಗ ನಮಗೆ ಒಂದು ದಿನ ಫುಲ್ ಸಾಕಾಗ್ತಿತ್ತು. ಈಗ ಎರಡನ್ನೂ ನಾವು ಒಟ್ಟಿಗೆ ಸೇರಿಸಿ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕಾದದ್ದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಜವಾಬ್ದಾರಿಯಾಗಿದೆ. ಅದಕ್ಕೋಸ್ಕರ ಎಲ್ಲರೂ ನಮ್ಮ ಜೊತೆ ಇದ್ದು ನಮ್ಮದೇ ಕ್ರೀಡಾಕೂಟ ನಾವೇ ನಡೆಸಬೇಕೆಂಬ ದೃಷ್ಟಿಕೋನದಿಂದ ನಾವಿವತ್ತು ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಕುಡ್ಲ ದೈಹಿಕ ಶಿಕ್ಷಣ ಇಲಾಖೆದ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿ ಭುವನೇಶ್, ಇಸ್ಲಾಹಿ ಆಂಗ್ಲ ಮಾಧ್ಯಮ ಶಾಲೆದ ಕಾರ್ಯದರ್ಶಿ ಅಹಮದ್ ಮಾಸ್ಟರ್, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿ ತ್ಯಾಗಂ ಹರೇಕಳ, ಉಳ್ಳಾಲ ವಲಯ ಸಮೂಹ ಸಂಪನ್ಮೂಲ ವ್ಯಕ್ತಿ ಮೋಹನ್, ಕೋಣಾಜೆ ಬೊಕ್ಕ ಪಿಲಾರ್ ವಲಯದ ಸಮೂಹ ಸಂಪನ್ಮೂಲ ವ್ಯಕ್ತಿ ರೆಹನಾ ಬಾನು ಬೊಕ್ಕ ಗೀತಾ ಶೆಟ್ಟಿ, ಉಳ್ಳಾಲ ವಲಯ ಪ್ರೌಢಶಾಲಾ ವಿಭಾಗದ ನೋಡಲ್ ಅಧಿಕಾರಿ ರಾಜೀವ್ ನಾಯಕ್, ಪ್ರಾಥಮಿಕ ಶಾಲಾ ವಿಭಾಗದ ನೋಡಲ್ ಅಧಿಕಾರಿ ರಾಧಾಕೃಷ್ಣ ರೈ, ಪುರುಷೋತ್ತಮ್, ಇಸ್ಲಾಹಿ ಶಿಕ್ಷಣ ಸಂಸ್ಥೆದ ಟ್ರಸ್ಟಿಲು UN ಅಬ್ದುಲ್ ರಜಾಕ್, ಅಬ್ದುಲ್ ಲತೀಫ್, ಹುರೇರ್ ಅಬ್ದುಲ್ ರೆಹಮಾನ್, ಇಬ್ರಾಹಿಂ ಸೌಷದ್, ಆಡಳಿತಾಧಿಕಾರಿ ಆಯಿಷಾ ಸೆಬೀನಾ ಕೈಸಿರನ್, ಪ್ರಾಂಶುಪಾಲರು ಸುಮಂಗಲ ಶೆಟ್ಟಿ, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಹರಿಣಾಕ್ಷಿ, ವ್ಯವಸ್ಥಾಪಕಿ ಅನಿಲ ಎ ಶೆಟ್ಟಿ, ಭೌತಶಾಸ್ತ್ರ ಅಧ್ಯಾಪಕರು ಕಾಂತರಾಜ್ ಎಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಂಡೇರು. ಕುಡ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಮೋಹನ್ ಶಿರ್ಲಾಲ್ ಸಭೆ ಸುಧಾರಿಕೆ ಮಂತೇರು. ಅಧ್ಯಾಪಕರು ಮುನೀಶ್ ಎದ್ಕೊಂಡರು. ಉಪನ್ಯಾಸಕಿ ವಾಣಿಶ್ರೀ ಸೊಲ್ಮೆ ಸಂದಾಯರು.